ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಬಂಗುಡೆ ಮೀನು ಸಾರು. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು, ಧನಿಯಾ, ಹುಣಸೆ ಹುಳಿ, ಬೆಳ್ಳುಳ್ಳಿ, ಮೆಂತೆ, ಜೀರಿಗೆ, ಅರಶಿನ ಹುಡಿ, ತೆಂಗಿನಕಾಯಿ ತುರಿ, ಶುಂಠಿ, ಕಾಯಿಮೆಣಸು, ಈರುಳ್ಳಿ, ಟೊಮೆಟೊ. ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಬಿಸಿ ಆದ ನಂತರ ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸನ್ನು ಹಾಕ್ಕೊಳ್ಬೇಕು. ಧನಿಯಾ, ಸ್ವಲ್ಪ ಮೆಂತೆ, ಜೀರಿಗೆ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ಜಾಸ್ತಿ ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡೋಣ. ಹುರಿದಿಟ್ಟಿರುವ ಮಸಾಲೆಯನ್ನು ಗ್ರೈಂಡರಿಗೆ ಹಾಕ್ತಾ ಇದ್ದೇನೆ. ಅರಶಿನ ಹುಡಿ, ಬೆಳ್ಳುಳ್ಳಿ, ಹುಣಸೆ ಹುಳಿ, ತೆಂಗಿನಕಾಯಿ ತುರಿ, ನೀರು ಹಾಕಿ ಈಗ ರುಬ್ಬಲು ಹಾಕೋಣ. ಈಗ ರುಬ್ಬಿದ ಮಸಾಲೆಯನ್ನು ತೆಗಿತಾ ಇದ್ದೇನೆ. ನೀರು ಹಾಕಿ ತೊಳ್ಕೊಂಡು ಅದಕ್ಕೇ ಹಾಕ್ಕೊಳ್ಬೇಕು. ಮಸಾಲೆಯನ್ನು ತೆಗೆದಾಗಿದೆ. ಈಗ ಎಷ್ಟು ನೀರು ಬೇಕಂತ ಚೆಕ್ ಮಾಡಿ ನೋಡಬೇಕು. ನಿಮಗೆ ನೀರು ಬೇಕಿದ್ದರೆ ನೀರು ಇಡ್ಬೋದು, ದಪ್ಪ ಬೇಕಿದ್ದರೆ ದಪ್ಪ ಇಡ್ಬೋದು. ನನಗೆ ಸ್ವಲ್ಪ ನೀರು ಬೇಕು, ಅದಕ್ಕೆ ನಾನು ನೀರು ಹಾಕ್ತಾ ಇದ್ದೇನೆ. ಉಪ್ಪು ಹಾಕ್ತಾ ಇದ್ದೇನೆ, ಕಲ್ಲುಪ್ಪು, ಈರುಳ್ಳಿ, ಟೊಮೆಟೊ, ಶುಂಠಿ, ಕಾಯಿಮೆಣಸು. ಈಗ ಪುನಃ ತಿರುಗಿಸಬೇಕು ಸೌಟಿನಿಂದ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಲಿಡ್ ಮುಚ್ಚಿ ಕುದಿಯಲು ಬಿಡಬೇಕು. ಈಗ ಲಿಡ್ ಓಪನ್ ಮಾಡೋಣ. ಕುದಿ ಬಂದಿದೆ. ಈಗ ಮೀನನ್ನು ಹಾಕ್ಕೊಳ್ಬೇಕು. ಮೀನನ್ನು ಹಾಕೊಂಡ ನಂತರ ಪುನಃ ಸೌಟಿನಿಂದ ತಿರುಗಿಸ್ಕೊಳ್ಬೇಕು. ಮೀನಿಗೆ ಮಸಾಲೆ ತಾಗಬೇಕು, ಅದಕ್ಕೆ ಬೇಕಾಗಿ. ಇನ್ನು ಲಿಡ್ ಮುಚ್ಚಿ ಮೀನನ್ನು ಬೇಯಲು ಬಿಡಬೇಕು. ಸ್ವಲ್ಪ ಹೊತ್ತಿನ ನಂತರ ಲಿಡ್ಡನ್ನು ಓಪನ್ ಮಾಡಬೇಕು. ಈಗ ಕುದಿ ಬಂದಿದೆ. ಮೀನು ಬೆಂದಿದೆ ಎಂದು ಚೆಕ್ ಮಾಡಿ ನೋಡಬೇಕು. ಈಗ ಮೀನು ಬೆಂದಿದೆ. ಇದನ್ನು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.